ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರಿಗೆ ದೊರಕಿದ ಪದ್ಮವಿಭೂಷಣ ಪ್ರಶಸ್ತಿಯ ಜೊತೆಗೆ ವಿಶ್ವಪ್ರಸನ್ನ ತೀರ್ಥರು ಅಷ್ಟಮಠಗಳ ರಥಬೀದಿಗೆ ಪಾದಾರ್ಪಣೆ ಮಾಡಿದರು. ದೆಹಲಿಯಲ್ಲಿ ರಾಷ್ಟ್ರಪತಿಗಳಿಂದ ಪಡೆದಂತಹ ಮಹೋನ್ನತ ಪ್ರಶಸ್ತಿಯನ್ನ ಕೃಷ್ಣ ದೇವರಿಗೆ ಅರ್ಪಿಸಿದರು. ವಿಶ್ವೇಶ್ವರ ತೀರ್ಥರ ಪೀಠದ ಮೇಲೆ ಇಟ್ಟು ಭಾವುಕರಾದರು. ಭಾರತ ದೇಶ ಕಂಡ ಅಪರೂಪದ ಸಂತ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರಿಗೆ ಅತ್ಯುನ್ನತ ಪದ್ಮವಿಭೂಷಣ ಗೌರವ ನೀಡಲಾಗಿದೆ. ಹಿರಿಯ ಯತಿಗಳು ಕೃಷ್ಣೈಕ್ಯರಾದ ಬಳಿಕ ಘೋಷಣೆಯಾದ ಈ ಪ್ರಶಸ್ತಿಯನ್ನ ವಿಶ್ವಪ್ರಸನ್ನ ತೀರ್ಥರು ಸ್ವೀಕರಿಸಿದರು. ಪದ್ಮವಿಭೂಷಣ ಪ್ರಶಸ್ತಿಯ ಗೌರವ ಪಡೆದ ಪೇಜಾವರ ಶ್ರೀಗಳನ್ನ ಅಷ್ಟಮಠಗಳ ರಥಬೀದಿಗೆ ಅತ್ಯಂತ ವೈಭವದಿಂದ ಬರಮಾಡಿಕೊಳ್ಳಲಾಯಿತು. ದ್ವೈತ ಸಿದ್ಧಾಂತದ ಸ್ಥಾಪಕರಾದ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಇದೇ ಮೊದಲ ಬಾರಿಗೆ ಯತಿಯೊಬ್ಬರಿಗೆ ದೇಶದ ಅತ್ಯುನ್ನತ ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ. ಅಪರೂಪದ ಗೌರವದಿಂದ ಮಠಾಧೀಶರು ಸಂತಸಗೊಂಡಿದ್ದು, ಪ್ರಶಸ್ತಿಯ ಜೊತೆಗೆ ಉಡುಪಿಗೆ ಬಂದ ಪೇಜಾವರ ಶ್ರೀಗಳನ್ನ ಪರ್ಯಾಯ ಅದಮಾರು ಮಠಾಧೀಶ ಈಶಪ್ರಿಯ ತೀರ್ಥರು ಆದರದಿಂದ ಬರಮಾಡಿಕೊಂಡರು. ಕೃಷ್ಣ ಮಠದ ಗರ್ಭಗುಡಿಯ ಮುಂಭಾಗದಲ್ಲಿರುವ ಚಂದ್ರಶಾಲೆಯಲ್ಲಿ ಪ್ರಶಸ್ತಿಯನ್ನ ಇರಿಸಿ ಅಷ್ಟಮಠಾಧೀಶರು ವೀಕ್ಷಿಸಿದ್ರು. ಬಳಿಕ ಕಡಗೋಲು ಕೃಷ್ಣನ ಮುಂದೆ ಪ್ರಶಸ್ತಿ ಪತ್ರವನ್ನ ಇಟ್ಟು ಪೂಜೆಯನ್ನ ಕೈಗೊಳ್ಳಲಾಯಿತು. ಗುರುಗಳಿಗೆ ನಾಗರಿಕ ಅತ್ಯುನ್ನತ ಪ್ರಶಸ್ತಿಯಾಗಿರತಕ್ಕಂತಹ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತಸವನ್ನುಂಟು ಮಾಡಿದೆ. ರಾಷ್ಟ್ರಪತಿಯವರು ಇದನ್ನು ನೀಡೋ ಹೊತ್ತಿಗೆ ಒಂದು ಮಾತನ್ನಂದರು, ಇದನ್ನು ಸ್ವೀಕರಿಸಲಿಕ್ಕೆ ಗುರುಗಳು ಸ್ವತಃ ಇರಬೇಕಾಗಿತ್ತು ಅನ್ನೋ ಮಾತನ್ನು ಅವರು ಸ್ವತಃ ಅಂದರು. ಅದು ನಿಮ್ಮೆಲ್ಲರ ಅಭಿಪ್ರಾಯವೂ ಹೌದು. ಆದರೆ ಕಾಲಾಂತರದಲ್ಲಾದರೂ ಸರಿಯೇ ಗುರುಗಳಿಗೆ ಈ ಒಂದು ಪ್ರಶಸ್ತಿ ಸಂದಿದೆ ಅನ್ನೋದು ನಮಗೆ ಅತ್ಯಂತ ಸಂತೋಷದ ವಿಚಾರ. ಇದನ್ನು ನಾವು ಎಲ್ಲರೂ ಕೂಡ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇವೆ. ಅದಕ್ಕೂ ಮುನ್ನ ಭಕ್ತ ಕನಕದಾಸ ರಸ್ತೆಯಲ್ಲಿ ಪೇಜಾವರ ಶ್ರೀಗಳನ್ನ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಕೃಷ್ಣದೇವರ ದರ್ಶನವಾದ ಬಳಿಕ ಪ್ರಶಸ್ತಿಯನ್ನ ಪೇಜಾವರ ಮಠಕ್ಕೆ ಕೊಂಡೊಯ್ಯಲಾಯಿತು. ವಿಶ್ವೇಶ ತೀರ್ಥರು ಕೂರ್ತಾ ಇದ್ದ ಪೀಠದ ಮೇಲೆ ಪ್ರಶಸ್ತಿಯನ್ನ ಇರಿಸಿ ಗೌರವ ಸಲ್ಲಿಸಲಾಯಿತು. ಸಾವಿರಾರು ಮಂದಿ ಉಡುಪಿಯ ನಾಗರಿಕರು ಅಪರೂಪದ ಈ ಕ್ಷಣಕ್ಕೆ ಸಾಕ್ಷಿಯಾದರು. 8 ದಶಕಗಳ ಸನ್ಯಾಸ ಜೀವನದಲ್ಲಿ ದೇವರು ಮತ್ತು ಬಡವರ ಸೇವೆ ಮಾಡಿದ ಅಪರೂಪದ ಸಂತ ವಿಶ್ವೇಶ ತೀರ್ಥರು. ಪದ್ಮವಿಭೂಷಣ ಪ್ರಶಸ್ತಿಯ ಮೂಲಕ ಉಡುಪಿಯ ಗೌರವ ಜಗದಗಲ ಹರಡುವಂತೆ ಆಗಿದೆ ಎಂದು ನಾಗರಿಕರು ಸಂಭ್ರಮಿಸುತ್ತಿದ್ದಾರೆ. ಪೇಜಾವರ ಮಠಾಧೀಶರಾದಂಥ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಿಗೆ ಮರಣೋತ್ತರ ಒಂದು ಪದ್ಮವಿಭೂಷಣ ಪ್ರಶಸ್ತಿ ಬಂದಿರತಕ್ಕಂಥದ್ದು ಉಡುಪಿಗೆ ಭಾಳ ಹೆಮ್ಮೆಯ ವಿಷಯ. ವಿಶೇಷವಾಗಿ ಮಧ್ವ ಮಠಾಧೀಶರುಗಳಲ್ಲಿ ಪ್ರಪ್ರಥಮವಾಗಿ ಈ ಒಂದು ಸ್ವಾಮೀಜಿಯವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದೆ. ಇವತ್ತು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ನಮ್ಮ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳು ಉಡುಪಿಗೆ ಆಗಮಿಸ್ತಾ ಇದ್ದಾರೆ ಆ ಪ್ರಶಸ್ತಿಯ ಜೊತೆಯಲ್ಲಿ. ಸೊ ನಾವು ಉಡುಪಿಯ ನಾಗರಿಕರು ಎಲ್ಲ ಗಣ್ಯರೆಲ್ಲ ಸೇರಿಕೊಂಡು ಇವತ್ತು ಸಂಸ್ಕೃತ ಕಾಲೇಜಿಂದ ಅದನ್ನು ಸ್ವಾಗತಿಸಿ ಕೃಷ್ಣ ಮಠಕ್ಕೆ ತೆಗೆದುಕೊಂಡೋಗಿ ಕೃಷ್ಣನ ಎದುರಲ್ಲಿ ಅದಕ್ಕೆ ಸಮರ್ಪಿಸಿ, ಆಮೇಲೆ ಪೇಜಾವರ ಮಠದ ಅವರ ಪೀಠ ಇವತ್ತು ಇದೆ, ಅವರು ಕೂತ್ಕೊಟ್ಟಿದ್ದ ಪೀಠದಲ್ಲಿ ಅದನ್ನು ಇಟ್ಟು ಅದನ್ನು ಸಮರ್ಪಿಸಿ, ಆಮೇಲೆ ಪೇಜಾವರ ಮಠದ ಮುಂಭಾಗದಲ್ಲಿ ಒಂದು ಸಮಾರಂಭ, ಅಭಿನಂದನಾ ಸಮಾರಂಭವನ್ನು ಮಾಡೋದು ಅಂತ ಹೇಳುವಂಥ ಒಂದು ನಿಶ್ಚಯವನ್ನು ನಾವೆಲ್ಲ ಇಲ್ಲಿಯ ಗೃಹಸ್ಥರು ಸೇರ್ಕೊಂಡು ಮಾಡಿದ್ದೇವೆ. ವಿಶೇಷವಾಗಿ ಪೇಜಾವರ ಶ್ರೀಪಾದರಿಗೆ ಪದ್ಮ ವಿಭೂಷಣ ಸಿಗಬೇಕು ಅಂತ ಇವತ್ತು ಮರಣೋತ್ತರವಾದಂಥ ಸಿಕ್ಕಿದೆ. ಆದರೆ ನಿರ್ಧಾರ ಅವರು ಜೀವನ ಇರುವಾಗಲೇ ಆಗಿದೆ. 2019ನೇ ಇಸ್ವಿಯಲ್ಲೇ ಕೊಡೋದು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಆಗಿತ್ತು. ಆದರೆ ಪ್ರಕಟ ಆಗುವಂಥ ಸಂದರ್ಭದಲ್ಲಿ ಅವರು ಕೃಷ್ಣ ಐಕ್ಯರಾಗಿದ್ದರು. ಆನಂತರ ಈಗ
ತೆಗೆದುಕೊಳ್ಳುವಾಗ ಅದನ್ನು ಮರಣೋತ್ತರವಾಗಿ ಆಗಿದೆ. ಹಾಗಾಗಿ ಉಡುಪಿಗೆ ಭಾಳ ಸಂತೋಷದ ವಿಷಯ. ಪೇಜಾವರ ಶ್ರೀಪಾದರು ವಿಶ್ವೇಶತೀರ್ಥರಂದರೆ ನಮಗೆ ಭಾಳ ಒಂದು ಅಭಿಮಾನ. ಅವರು ಉಡುಪಿಗೆ ದೊಡ್ಡ ಹೆಸರನ್ನು ತಂದಂಥವ್ರು. ಅವರಿಗೆ ಪದ್ಮವಿಭೂಷಣ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ. ನಾವು ಸ್ವಾಗತವನ್ನು ಮಾಡ್ತೀವಿ. ಗುರುಭಕ್ತಿಗೆ ಮಾದರಿ ಎಂಬಂತೆ ನಡೆದುಕೊಂಡವರು ವಿಶ್ವಪ್ರಸನ್ನ ತೀರ್ಥರು. ಪದ್ಮವಿಭೂಷಣ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಗುರುಗಳು ನಡೆಸಿದ ಸೇವೆಯನ್ನ ಮತ್ತಷ್ಟು ವಿಸ್ತಾರವಾಗಿ ಮುನ್ನಡೆಸುವ ಮಹತ್ತರ ಜವಾಬ್ದಾರಿ ಅವರ ಹೆಗಲ ಮೇಲೇರಿದೆ. ಪ್ರಭು ಸುವರ್ಣ ಕಟಪಾಡಿ, ನಮ್ಮ ಕುಡ್ಡ ನ್ಯೂಸ್, ಉಡುಪಿ.